ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು ಸಮಾಜಗೂ ಒಂಜಿ ದಿಕ್ಕು ತೋಜಾವುಡುಂದು ನಾರಾಯಣ ಗುರುಕ್ಲಿನ ಸಾಮಾಜಿಕ ಚಿಂತನೆಲೆಗೆ ಒತ್ತು ಕೊರ್ನಾರು ದಾಮೋದರ್ ಆರ್ ಸುವರ್ಣೆರು ಕುಡ್ಲಡು ನಾರಾಯಣ ಗುರು ಬರವು ಸಂಸ್ಥೆಲಿನ ತಾಪಕಿರ್ನ ದಿನಾಚರಣೆಡು ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಡು ತಿರ್ಗಾಟ ಉದ್ಯಮದ ಮಾತಾ ಬುಡುಚಲಿಗೂ ಯೋಜನೆ ತಯಾರಾತಂಡು ವಿಶೇಷವಾದ ಬೆಂಗರೆ ಅಭಿವೃದ್ಧಿಗೆ ಗುಮನ ಕುಡ್ಲಡು ಪತ್ರಿಕಾ ಭವನದ ಪಾತ್ರ ಕಥೆಟ್ಟು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಬ್ರಹ್ಮಾವರದ ಉಪ್ಪಿನ ಕೋಟೆಡು ವಿಶಾಲ ಗಾಣಿಗೆರೆನ್ಗೆರ್ನ ಕೇಸಿನ ನಾಡುಪತ್ತಿನ ಪೊಲೀಸ್ ಕೂಟಗೂ ಮರ್ಯಾದೆ ರಾಜ್ಯ ಐಜಿಪಿ ರೆಡ್ದು ತನಿಖೆದ ಕೂಟಗೂ 50,000 ರೂಪಾಯಿ ಇನಾಮು ಒಡಿಪು ಗೀತಾಂಜಲಿ ಶಾಪರ್ ಸಿಟ್ಟಿದ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಡ್ದು ಸೆಪ್ಟೆಂಬರ್ 30 ಹೆರಿಟೇಜ್ ವಜ್ರ ಬಂಗಾರ ಪದ್ದೆ ಪ್ರದರ್ಶನ ಬೊಕ್ಕ ಮಾರಾಟ ಮೇಳ ವಾರ್ತೆದ ವಿವರ ಕತ್ತಲಿನ ಬೊಲ್ಪು ಮಲ್ತಿನಾರು ದಾಮೋದರಾರ್ ಸುವರ್ಣೆರು ಸಮಾಜಗೂ ಒಂದು ದಿಕ್ಕು ತೋಜಾವುಡುಂದು ಆರು ನಾರಾಯಣ ಗುರುಕ್ಲೆನ ಸಾಮಾಜಿಕ ಚಿಂತನೆಲೆಗೆ ಒತ್ತು ಕೊರಿಯರೆಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರು ಕುಡ್ಲದ ನಾರಾಯಣ ಗುರು ಬರವು ಸಂಸ್ಥೆಲೆಡು ಶುಕ್ರವಾರ ಆರು ತಾಪಕಿರ್ನ ದಿನಾಚರಣೆ ಉದಿಪನ ಮಲ್ತದು ಪಾತಿರಿಯರು ಕುಡ್ಲಾ ಕುದ್ರೋಳಿದ ನಾರಾಯಣ ಗುರು ಬರವು ಸಂಸ್ಥೆಲಿನ ತಾಪಕಿರು ಕರಿದು ಪೋಯಿನ ದಾಮೋದರ ಆರ್ ಸುವರ್ಣೆರ್ನ 97ನೇ ವರ್ಷದ ಜನ್ಮ ದಿನಾಚರಣೆ ಲೆಕ್ಕುಡು ತಾಪಕಿರ್ನ ದಿನಾಚರಣೆ ಶುಕ್ರವಾರ ನಾರಾಯಣ ಗುರು ಕಾಲೇಜ್ದ ದಾಮೋದರ ಆರ್ ಸುವರ್ಣ ಸಭಾಂಗಣೋಡು ನಡೆತಡು ನಾರಾಯಣ ಗುರು ಕಾಲೇಜು ಪ್ರಿನ್ಸಿಪಾಲರು ಡಾಕ್ಟರ್ ವಸಂತ ಕುಮಾರ್ ಎತ್ಕೊಂಡರು ನಾರಾಯಣ ಗುರು ಬರವು ಸಂಸ್ಥೆಲಿನ ಗುರ್ಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ ಗುರ್ಕಾರ್ಮಿಡು ಲೋಕಸಭಾ ಸದಸ್ಯರು ಬೊಕ್ಕ ರಾಜ್ಯ ಬಿಜೆಪಿ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಕಾರ್ಯಕ್ರಮ ಉದಿಪನ ಮಲ್ತೆರು ಪಾತಿರ್ದು ಕತ್ತಲಿನ ಬೊಲ್ಪು ಮಲ್ತಿನಾರು ದಾಮೋದರ ಸುವರ್ಣೆರು ಮಾತಾ ಬಗಿಟ್ಲ ವಂಚನೆ ಆದಿತ್ತಿನ ಸಮಾಜಗೂ ಒಂದು ದಿಕ್ಕು ತೋಜಾವುಡು ಬರ ಓದಗಾವುಡು ಪನ್ಪುನ ದಿಟ್ಟಿಡು ನಾರಾಯಣ ಗುರುಕ್ಲೆನ ಸಾಮಾಜಿಕ ಚಿಂತನೆಲೆಗೂ ಒತ್ತು ಕೊರ್ನಾರು ದಾಮೋದರ ಆರ್ ಸುವರ್ಣೆರೆಂದು ಆರ್ಪಂಡೆರು ದಾಮೋದರ ಆರ್ ಸುವರ್ಣ ಅವರು ಇಂತಹ ಎತ್ತರಕ್ಕೇರಿದವರು ಕತ್ತಲನ್ನು ಬೆಳಕು ಮಾಡಿರತಕ್ಕಂಥ ಭವಿಷ್ಯತ್ ಕಾಲದ ಕತ್ತಲನ್ನು ಬೆಳಕು ಮಾಡಿರತಕ್ಕಂಥ ಸಾಧಕರಲ್ಲಿ ಒಬ್ಬರು ಅದು ದಾಮೋದರ ಆರ್ ಸುವರ್ಣ ಅಂತ ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಯಾಕೆ ಅವರೊಬ್ಬ ಉದ್ಯಮದಿಂದ ಸ್ವಪ್ರಯತ್ನದಿಂದ ಅತಿ ಎತ್ತರಕ್ಕೇರಿದರು. 10 ಜನ ತಂದೆಯ ಹೆಸರಿನಲ್ಲಿ ತಾಯಿಯ ಹೆಸರಿನಲ್ಲಿ ಕುಟುಂಬದ ಹೆಸರಿನಲ್ಲಿ ವ್ಯಾಪಾರವನ್ನು ಮಾಡಿದ್ದನ್ನು ಕಂಡಿದ್ದೇವೆ. ಆದರೆ ನಾನು ಸ್ವಯಂ ಪರಿಶ್ರಮದಿಂದ ನಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ಯಾವುದು ಜೀವನದಲ್ಲಿ ಗುರಿಯಾಗಬೇಕು ಹೇಳಿದ್ರೆ ದಾಮೋದರ ಸುವರ್ಣ ಅವರ ಜೀವನವು ಗುರಿಯಾಗಬೇಕು. ಯಾಕೆ ಹೇಳಿದ್ರೆ ಯಾವುದೋ ಉದ್ಯೋಗದಲ್ಲಿರ್ತಕ್ಕಂಥವ್ರು ಬಂದು ತನ್ನ ಉದ್ಯಮಶೀಲತೆಯನ್ನು ಪ್ರಾರಂಭ ಮಾಡಿ ರಾಜ್ಯದಲ್ಲಿ ಅತಿಶ್ರೇಷ್ಠ ಉದ್ಯಮಪತಿಯಾಗಿ ಬೆಳೆದವರು ದಾಮೋದರ ಸುವರ್ಣ. ತಾನು ಉದ್ಯೋಗದಲ್ಲಿ ಪಡೆದಿರ್ತಕ್ಕಂಥ ಸಂಪತ್ತು ತನ್ನ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಬಾರದು, ಅದು ಸಮಾಜಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಕೊಡ್ತಕ್ಕಂಥದ್ದು ಆಗಬೇಕು. ಅದಕ್ಕೋಸ್ಕರ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಚಿಂತನೆಯಿಂದ ಬದುಕಿದವರು ದಾಮೋದರ ಆರ್ ಸುವರ್ಣ ಅವರು. ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾತಿರ್ದು ರಾತ್ರಿ ಪಗಿಲು ಬುಡಂದೆ ಬರವುಗಾದ ಬಿಂದಿನಾರು ದಾಮೋದರ ಸುವರ್ಣೆರು ಕಲ್ಪನಾ ಜೋಕ್ಲೆಡ ಪ್ರತಿಭೆ ಉಂಡು ಐಕು ಉಮೇದು ಕೊರಡು ಬರವು ಪರೀಕ್ಷೆ ಬರೆಯರ ಮಾತ್ರತ್ತು ರಾಷ್ಟ್ರೀಯ ಸೇವೆಗ್ಲ ಅವು ಅನುಕೂಲ ಆವಡು ಪಂಡಿರು. ಅವಿರತವಾದಂತ ರಾತ್ರಿ ಹಗಲು ಅದಕ್ಕೋಸ್ಕರ ದುಡಿಮೆ ಮಾಡಿದಂತ ವ್ಯಕ್ತಿ ದಾಮೋದರ ಸುವರ್ಣರವರು. ಇವತ್ತು ಅವರ ಒಂದು ಪುಣ್ಯ ಸ್ಮರಣೆಯನ್ನು ಮಾಡುವಂತ ಅವಕಾಶ, ಅದರ ಜೊತೆಯಲ್ಲಿ ರಾಷ್ಟ್ರೀಯ ಸೇವಾ ಸಂಘ ಅವರ ಹುಟ್ಟುದ ದಿವಸದಲ್ಲಿ ಪ್ರಾರಂಭ ಆದಂಥದ್ದು, ಅದನ್ನು ಕೂಡ ಇವತ್ತು ನೆನಪಿಸುವಂತ ದಿನ. ವಿದ್ಯಾಭ್ಯಾಸ ನಮ್ಮ
ವ್ಯಕ್ತಿತ್ವವನ್ನು ವಿಕಸನಗೊಳಿಸ್ತದೆ, ನಮ್ಮ ಜೀವನದಲ್ಲಿ ಬೆಳಕನ್ನು ತರುವಂತ ಕೆಲಸ ಕಾರ್ಯ ವಿದ್ಯಾಭ್ಯಾಸ ಮಾಡ್ತದೆ. ಇಂಥ ಸಮಯದಲ್ಲಿ ಈ ವಿದ್ಯಾಸಂಸ್ಥೆ ಯಾವುದೇ ಗ್ರಾಂಟ್ಗಳನ್ನು ಪಡ್ಕೊಳ್ಳದೆ, ಪಿಯುಸಿಗೆ ಮಾತ್ರ ಗ್ರಾಂಟ್ ಇದೆ, ಬೇರೆ ಯಾವುದಕ್ಕೂ ಕೂಡ ಗ್ರಾಂಟ್ ಇಲ್ಲದಂತ ಸಮಯದಲ್ಲಿ ಅಂದು ಸ್ಥಾಪನೆ ಮಾಡಿದಂತ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಹೆಸರಲ್ಲಿ ಸ್ಥಾಪನೆ ಮಾಡಿದಂತ ದಾಮೋದರ ಸುವರ್ಣವರ ಕನಸು ಯಾವತ್ತೂ ಕೂಡ ನನಸಾಗಿರ್ಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಅವಿರತವಾಗಿ ನವೀನ್ ಚಂದ್ರ ಸುವರ್ಣರವರು ಕೂಡ ಇವತ್ತು ಈ ವಿದ್ಯಾಸಂಸ್ಥೆಯನ್ನ ಅಷ್ಟೇ ಮುತುವರ್ಜಿಯಿಂದ ನಡೆಸುವಂತ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ನವೀನ್ ಚಂದ್ರ ಡಿ ಸುವರ್ಣರು ಗುರ್ಕರ್ಮಿ ವಯಸ್ಸದ ಪಾತಿರ್ದು ದಾಮೋದರ ಸುವರ್ಣರು ಸಾಧಕಿರ್ನ ಸರದಾರೆ ಅರೆನ ಬದುಕು ಬುಲೆಪಾಯಿನಿ ಮಾತ್ರತ್ತು ಅವೆತ ಒಟ್ಟುಗೂ ಸಮಾಜಡು ಕಾಸು ಸ್ಥಿತಿಟ್ಟು ಕಷ್ಟೊಡಿ ತಿನ್ನಕುಲ್ಲ ಮಿತ್ತು ಬರುಡೊಂದು ಎನ್ನಿದು ಕೆಲಸ ಮಲ್ತಿನಾರೆಂದು ಪಂಡಿರೋ. ಸಮಾಜದಲ್ಲಿ ತನ್ನಿಂದ ಆರ್ಥಿಕವಾಗಿ ಕಷ್ಟದಲ್ಲಿರುವವರನ್ನು ಗುರುತಿಸಿ ಅವರ ಜೀವನ ಕೂಡ ಮೇಲೆ ಬರಬೇಕು ಅಂತ ಹೇಳಿ ಹಲವು ಕಾರ್ಯಕ್ರಮಗಳನ್ನು ಹಾಕಿ ಅದರಲ್ಲಿ ಯಶಸ್ಸನ್ನು ಕಂಡು ಅದರಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡಿದಂತಹ ವ್ಯಕ್ತಿ ದಿವಂಗತ ದಾಮೋದರ ಸುವರ್ಣರವರು. ಒಂದು ಉದ್ಯಮವನ್ನು ಪ್ರಾರಂಭಿಸಿ ಆ ನಂತರ ಉದ್ಯಮದಲ್ಲಿ ತಾನು ಯಶಸ್ಸನ್ನು ಕಂಡು ಒಂದು ಹಂತದಲ್ಲಿ ತಲುಪುವ ಹೊತ್ತಿಗೆ ತನಗಿಂತ ಕೆಳಗಿರುವಂತಹ ಈ ಸಮಾಜ ಬಾಂಧವರನ್ನು ನೆನಪಿಸಿಕೊಂಡು ಅವರು ಮೇಲೆ ಬರಲಿಕ್ಕೆ ಸಾಮಾಜಿಕವಾಗಿರಲಿ, ಶೈಕ್ಷಣಿಕವಾಗಿ ಇರಲಿ, ಆರ್ಥಿಕವಾಗಿರಲಿ ಅವರು ಅಭಿವೃದ್ಧಿ ಹೊಂದಬೇಕು ಅಂತ ಉದ್ದೇಶ ಇಟ್ಕೊಂಡು ಅದಕ್ಕೆ ಅವರು ಹಲವು ಕಾರ್ಯಕ್ರಮಗಳನ್ನು ಹಾಕಿದರು. ಪ್ರಥಮವಾಗಿ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ದಿವ್ಯ ಸಂದೇಶಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಆ ಮೂಲಕ ಶಿಕ್ಷಣದಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಎಂಬುದನ್ನು ಅಕ್ಷರಶ ಪಾಲಿಸುವಲ್ಲಿ ಇವರು ಪ್ರಯತ್ನಿಸಿದರು. ನಾರಾಯಣಗುರು ಪದವಿ ಪೂರ್ವ ಕಾಲೇಜದ ಪ್ರಿನ್ಸಿಪಾಲರು ರೇಣುಕಾ ಅರುಣ್, ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆದ ಮುಖ್ಯೋಪಾಧ್ಯಾಯರು ಕುಸುಮ ಪುರುಷೋತ್ತಮ್, ಉಪನ್ಯಾಸಕರು ಕೇಶವ ಬಂಗೇರ ಪಾಲ್ದಿತ್ತೊಂಡಿರು. ಧರ್ಮಸ್ಥಳದ್ದು ಸುಬ್ರಹ್ಮಣ್ಯದಂಚಿ ಪೋಂದಿತ್ತಿನ ಕೆಎಸ್ಆರ್ಟಿಸಿ ಸಂಸ್ಥೆದ ಬಸ್ ಒಂಜಿ ಡ್ರೈವರ್ನ ಪತ್ತು ತತ್ತದು ಮಗರ್ದು ಸುದೆಬರಿಕ ಬೂರ್ನ ಸಂಗತಿ ಗುರುವಾರ ನಡೆತದುಂಡು. ರಾಷ್ಟ್ರೀಯ ರಾಜಮಾರ್ಗ ಉದನೆ ಕೈತಲ್ದ ಊರ್ನಾಡ್ಕಡ್ ಬಸ್ ಮಗರ್ದುಂಡು ಇಲ್ಲಿಲ್ಯ ಪೆಟ್ಟಾತುಂಡು ಮತ್ತಿರ್ಲ ಅಪಾಯ ಹಿಡಿದು ಬಚಾವಾತಿರು. ಧರ್ಮಸ್ಥಳದ್ದು ಸುಬ್ರಹ್ಮಣ್ಯದಂಚಿ ಪೋಂದಿತ್ತಿನ ಕೆಎಸ್ಆರ್ಟಿಸಿ ಸಂಸ್ಥೆದ ಬಸ್ ಒಂಜಿ ಡ್ರೈವರ್ನ ಪತ್ತು ತತ್ತದು ಮಗರ್ದು ಸುದ್ದಿಬರಿಕ ಬೂರ್ನ ಸಂಗತಿ ಗುರುವಾರ ಬಯ್ಯಗ ನಡೆತದುಂಡು. ಕುಡ್ಲಾ ಬೆಂಗಳೂರು ರಾಷ್ಟ್ರೀಯ ರಾಜಮಾರ್ಗ ಉದನೆ ಕೈತಲ್ದ ಊರ್ನಡ್ಕಡ್ ಬಸ್ ಮಗರ್ದುಂಡು. ಚಳ್ಳಕೆರೆರ್ದು ಧರ್ಮಸ್ಥಳ ಮಾರ್ಗಾದ್ ಗುಂಡೆಡೆ ಸುಬ್ರಹ್ಮಣ್ಯಗ ಪೋಂದಿತ್ತಿನ ಬಸ್ ಉದನೆ ಎಂಜಿರ ನಡುತ್ತ ಊರ್ನಡ್ಕಡ್ ಡ್ರೈವರ್ನ ಪತ್ತು ತತ್ತದು ಮಗರ್ದುಂಡು. ಕೆಲವರಿಗೆ ಎಲ್ಯ ಮಟ್ಟದ ಪೆಟ್ಟಾದಿತ್ತದು ಅಪಾಯ ಹಿಡಿದು ಬಚಾವಾತಿರು. ರಕ್ಷಣಾ ಕಾರ್ಯಕ್ಕೆ ಬತ್ತಿನ ಆಂಬ್ಯುಲೆನ್ಸ್ ಡ್ರೈವರ್ಗೆ ಈ ಪೊರ್ತುಡು ಪೆಟ್ಟು ಬಾಡ್ದಿರಂದು ದೂರ್ದು ಆಂಬ್ಯುಲೆನ್ಸ್ ಡ್ರೈವರ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ದೂರು ಕೊರ್ನ ಸಂಗತಿಲ ನಡೆತದುಂಡು. ದಕ್ಷಿಣ ಕನ್ನಡ ಜಿಲ್ಲೆದ ತಿರ್ಗಾಟ ಉದ್ಯಮದ ಮಾತ ಬುಳಿಚಿಲೆಗೂ ಯೋಜನೆ ತಯಾರಾತಂಡು ಹಂತ ಹಂತವಾದ ಕೈಕದೆತ್ತನುಂಡು. ವಿಶೇಷವಾದ ಬೆಂಗರೆ ಅಭಿವೃದ್ಧಿಗೂ ಗುಮನ ಕೊರ್ತುಂಡು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಪಂತೆರು ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು 6 ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ವಿಶ್ವ ಪ್ರವಾಸ ಉದ್ಯಮ ದಿನಾಚರಣೆಲೆಕ್ಕಡು ಅಟ್ಟಣೆ ಮಲ್ತಿನ ಪಾತ್ರಕತೆಟ್ಟು ಪಾಲ್ದಿತ್ತೊಂಡಿರು. ತಿರ್ಗಾಟ ಉದ್ಯಮಗೂ ಸಂಬಂಧಪಟ್ಟದು ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಮೇರನ ಒಟ್ಟುಗೂ ಪಾತ್ರಕತೆ ಕಾರ್ಯಕ್ರಮ ನಡೆತುಂಡು. ವಿಶ್ವ ಪ್ರವಾಸ ಉದ್ಯಮ ದಿನಾಚರಣೆಲೆಕ್ಕುಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನಡಪಾಯಿನ ಕಾರ್ಯಕ್ರಮಟ್ಟು ಜಿಲ್ಲಾಧಿಕಾರಿ ಪಾತಿರ್ದು ಜಿಲ್ಲೆಡು ತಿರ್ಗಾಟ ಉದ್ಯಮ ಅಭಿವೃದ್ಧಿಗೆ ಸಮಗ್ರ ಯೋಜನೆ ತಯಾರು ಮಲ್ತೊಂದುಂಡು.
ಹಂತ ಹಂತವಾದ ಯೋಜನೆ ಜಾರಿ ಮಲ್ಪುಂಡು. ಪಾಕ ಯೋಜನೆಲೆಗ್ ಕಾಸು ಬಿಡುಗಡೆ ಆತಂಡು. ಅವೇನು ಕಾರ್ಯಗುಕನೇರೆ ಕ್ರಮದೆತ್ತೊಂದು ಪಂಡಿರೋ. ವಿಶೇಷವಾದ ಬೆಂಗರೆ ಪರಿಸರ ಅಭಿವೃದ್ಧಿಗೂ ಗುಮನ ಕೊಡ್ತುಂಡು. ನನದ ದಿನಕ್ಲೇಡು ಬೆಂಗರೆ ಬೀಚ್ ಒತ್ತುವರಿ ಆವಂದಿನಂಚ ಕ್ರಮದೆತ್ತೊನ್ವ. ಜಿಲ್ಲೆದ ಮಾತಾ ಬಿಳುಚಿಲದ ಮಾತಾ ಮಾಹಿತಿ ಕುರಿಯರೆ ಬಜ್ಪೆದ ಮಂಗಳೂರು ವಿಮಾನ ನಿಲ್ದಾಣಡು ಕಾಯಿವಾಲೆ ಪಟ್ಟದು ತೆರಿಪಾಯರ ಸೂಚನೆ ಕೊಡ್ತಾ. ಜಿಲ್ಲೆದ ಹೋಟೆಲ್ ಯಜಮಾನರ್ಲ ಗಿರಾಕಿಲೆಗೂ ಜಿಲ್ಲೆದ ತಿರ್ಗಾಟ ಉದ್ಯಮ ಕೇಂದ್ರೊಳೆನ ಮಾಹಿತಿ ಕೊರ್ಪುನ ಕೆಲಸ ಮಲ್ಪೊಡು ಪೂರಾ ಬಿಳುಚಿಲೆಗೂ ಮಾತಿರ್ಲಾ ಕೈ ಜೋಡ್ಸಾವ್ಡು. ಅಧಿಕಾರಿಲು ಪುಣೆ ಉಡುಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಂಡಿರು. ಸ್ಟ್ರಕ್ಚರ್ಸ್ಗಳಿದ್ದಾವೆ. ಒಂದು ಹಿಂದೂ ಧಾರ್ಮಿಕ ಟೆಂಪಲ್ಸ್ಗಳಾಗಿರ್ಬೋದು, ಮತ್ತು ಓಲ್ಡ್ ಚರ್ಚಸ್ಗಳಾಗಿರ್ಬೋದು, ಮತ್ತು ಫೇಮಸ್ ಆಗಿರುವಂಥ ದರ್ಗಾಗಳಾಗಿರ್ಬೋದು. ಇವೆಲ್ಲವೂ ಕೂಡ ಒಂದೊಂದು ಹೋಟೆಲ್ ಇಂಡಸ್ಟ್ರಿಯವರ ಮುಖಾಂತರ ಅದನ್ನು ಪ್ರೊಜೆಕ್ಟ್ ಮಾಡ್ಕೊಂಡು ಹಾಗೆ ಮತ್ತು ಬೇರೆ ಬೇರೆ ಇದ್ದಂತಹ ಏರ್ಪೋರ್ಟ್ಗಳಲ್ಲಿ ನಾವು ಏರ್ಪೋರ್ಟ್ನವ್ರಿಗೂ ಕೂಡ ನಮ್ಮ ಏರೋಡ್ರೋಮ್ ಅಡ್ವೈಸರಿ ಕಮಿಟಿ ಒಳಗಡೆ ನಾನು ಅವರಿಗೆ ಡೈರೆಕ್ಷನ್ಸ್ ಹೇಳಿದ್ದೀನಿ. ಅದನ್ನು ನೆಕ್ಸ್ಟು ಫಾಲೋಅಪ್ ಕೂಡ ಮಾಡಿಸ್ತೀವಿ. ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲಿ ನಮ್ಮ ದಕ್ಷಿಣ ಕನ್ನಡದ ಏನು ಅಟ್ರಾಕ್ಷನ್ಸ್ಗಳಿದ್ದಾವೆ ಅದರದ್ದು ಫೋಟೋಸ್ನ ಮತ್ತು ಮಿನಿಯೇಚರ್ಸ್ಗಳನ್ನ ಮಾಡಿ ಆಯಾ ಏರ್ಪೋರ್ಟ್ಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಕ್ರಮ ವಹಿಸಬೇಕು. ಸೊ ದಟ್ ನಮಗೂ ಕೂಡ ಫುಟ್ಫಾಲ್ ಎಲ್ಲೋ ಒಂದು ಮುಂಬೈ ಏರ್ಪೋರ್ಟಲ್ಲಿ ದಕ್ಷಿಣ ಕನ್ನಡಕ್ಕೆ ಮಂಗಳೂರಿನ ಒಂದು ನೇಚರ್ ಬಗ್ಗೆ ಅಥವಾ ನಮ್ಮ ಅಟ್ರಾಕ್ಷನ್ಸ್ ಬಗ್ಗೆ ಅಲ್ಲಿ ಒಂದು ಏನಾರು ಇದ್ದರೆ ಯಾರಿಗೂ ಒಂದು ಕ್ಯೂರಿಯಾಸಿಟಿ ಬಂದು ಬರ್ಬೋದು. ಒಂದು ಬೆಂಗ್ರೆ ಬೀಚ್ ಒಳಗಡೆ ಏನು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟ್ರು ಮತ್ತು ಗಾಲ್ಫ್ ಕೋರ್ಸು ಮತ್ತು ಬೇರೆ ಬೇರೆ ರೀತಿಯಾದಂಥ ಒಂದು 135 ಎಕರೆ ಇದರೊಳಗಡೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 2007-8 ಗ್ಲೋಬಲ್ ಟೆಂಡರ್ ಒಳಗಡೆ ಆಗಿರೋದು ಒಂದರಲ್ಲಿ ಅವರಿಗೆ ಲಾಸ್ಟ್ 2 ವರ್ಷಗಳ ಹಿಂದೆ ಅವರಿಗೆ CRZ ಕ್ಲಿಯರೆನ್ಸ್ ಸಿಕ್ಕಿದೆ. ಈಗ ಯಾರೋ ಒಬ್ಬರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮಂಗಳೂರಿಗೆ ಬಂದರೆ ಒಂದೊಂದು ಬೀಚನ್ನು ಕವರ್ ಮಾಡಿ ಹೋಗೋದಕ್ಕೆ ಅವ್ರ ಹತ್ರ ಪ್ರತಿಯೊಂದು ಸಲನೂ ಆಟೋ ಟ್ಯಾಕ್ಸಿಯಲ್ಲಿ ಹೋಗೋಕ್ಕಾಗಲ್ಲ, ಮತ್ತು ಅಲ್ಲಿಗೆ ಹೋಗೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ಒಂದು ದಿವಸ ಒಂದು ಪಾಯಿಂಟಲ್ಲಿ ಹತ್ತಿದ್ರೆ ಮಂಗಳೂರೊಳಗಡೆ ಇರೋವಂಥ ಕೆಲವೊಂದು ಬೀಚಸ್ಗಳನ್ನು ತೋರಿಸ್ಕೊಂಡು ವಾಪಸ್ ಬಂದು ಡ್ರಾಪ್ ಮಾಡಿ ಒಂದೊಂದು ರೂಟ್ಗಳನ್ನು ಮಾಡಿಕೊಂಡು ಮಾಡೋದ್ರದ್ದು ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆದರೆ ಮೇಜರ್ ಆಗಿ ಆ ಬಸ್ಸಿನ ಒಂದು ಕನೆಕ್ಟಿವಿಟಿಯನ್ನು ಯಾವ್ಯಾವ ಟೂರಿಸ್ಟ್ ಪಾಯಿಂಟ್ಸ್ಗಳಲ್ಲಿ ಒಂದು ಕಂಟಿನ್ಯೂಸ್ ಆಗಿ ಒಂದು ಬಸ್ ಅಲ್ಲಿಗೆ ಹೋಗಿ ಅಲ್ಲಿ ಎಲ್ಲದನ್ನು ತೋರಿಸ್ಕೊಂಡು ಇಷ್ಟಿಷ್ಟು ಗಂಟೆಗಳ ಒಂದು ಸರ್ಕಿಟನ್ನು ಮಾಡಿ ಒಂದು ಇದರೊಳಗಡೆ ಅದನ್ನು ಇದು ಮಾಡೋದಕ್ಕೆ ಡೆಫಿನೆಟ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪ್ಲ್ಯಾನ್ ಇದೆ. ಟೂರಿಸಮ್ ಅನ್ನೋದು ಸೆಕೆಂಡ್ ಪ್ರಿಫರೆನ್ಸ್ ಆಗ್ತಾ ಇದೆ. ಹಾಗಾಗಿ ಆ ವಿಚಾರದೊಳಗಡೆ ಒಂದು ಸ್ವಲ್ಪ ಆದಷ್ಟು ಟೂರಿಸಮ್ಗೆ ಯಾವುದೇ ಒಂದು ಚಾಲೆಂಜಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಬಂದರೂ ಕೂಡ ಟೂರಿಸಮ್ ಆ್ಯಕ್ಟಿವಿಟಿ ಅನ್ನೋದು, ಯಾಕೆಂದರೆ ಎವ್ರಿ ಡೇ ಭಾಳಷ್ಟು ಕಾಂಪಿಟೇಷನ್ ಇದೆ. ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದು, ಇಲ್ಲಿ ಮೇಜರ್ ಪೋರ್ಟ್ ಇದ್ದು, ಇಲ್ಲಿ ಬಂದಿರೋ ಜನ ಟ್ಯಾಕ್ಸಿ ಮಾಡಿಕೊಂಡು ಬೇಕಲ್ಲಿಗೆ ಹೋಗುವಂಥದ್ದು, ಉಡುಪಿಗೆ ಹೋಗುವಂಥದ್ದು ಡೆಫಿನೆಟ್ಲಿ ಇಟ್ಸ್ ನಾಟ್ ಎ ಗುಡ್ ಫಾರ್ ಲೋಕಲ್ ರೀಜನ್. ಈಗ ಟೈಮ್ ಲೈನನ್ನು ನಾವು ಮೇ ಬಿ ಟೂರಿಸಮ್ ಡೆವಲಪ್ಮೆಂಟ್ ಟೂರಿಸಮ್ ಡೇ ಇಂಟರ್ನ್ಯಾಷನಲ್ ಟೂರಿಸಮ್ ಡೇ ದಿವಸ ಟೈಮ್ ಲೈನನ್ನು ಫಿಕ್ಸ್ ಮಾಡಿಕೊಂಡು ಯಾವ್ಯಾವ ಟೈಮ್ ಒಳಗಡೆ ಏನೇನಾಗಬೇಕು ಅನ್ನೋದ್ರ ಬಗ್ಗೆ ನಾವು ಅದನ್ನು ಪ್ಲ್ಯಾನ್ ಮಾಡ್ತೀವಿ. ಇಂಚಿಪ್ಪ ತೀರ್ನ ಆಕಾಶವಾಣಿದ ಮೃದಂಗ ಕಲಾವಿದರು ಎಂ.ಆರ್. ಸಾಯಿನಾಥ್ ಬೊಕ್ಕ ಹಿರಿಯ ಸಂಗೀತಗಾರ್ದಿ ಸರೋಜಮ್ಮ ಮೋಹನ್ದಾಸ್ ರಾವಿರಿಗ್ ಶುಕ್ರವಾರ ಕುಡ್ಲಡ್ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ ಶ್ರದ್ಧಾಂಜಲಿ ನುಡಿ ನಮನ ಸಂದಾಯರು. ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಗುರ್ಕಾರ್ಮೆ ವಹಿಸದಿದ್ದರು. ಇಂಚಿಪ್ಪ ತೀರ್ನ ಆಕಾಶವಾಣಿದ ಮೃದಂಗ ಕಲಾವಿದರು ಎಂ.ಆರ್. ಸಾಯಿನಾಥ್ ಬೊಕ್ಕ ಹಿರಿಯ ಸಂಗೀತಗಾರ್ದಿ ಸರೋಜಮ್ಮ ಮೋಹನ್ದಾಸ್ ರಾವಿರಿಗ್ ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ ಪ್ರತಿಷ್ಠಾನದ ಕೊಡಿಯಲ್ ಬೈಲ್ ಆಫೀಸಡ್ ಶುಕ್ರವಾರ ಶ್ರದ್ಧಾಂಜಲಿ ಸಭೆ ಅಟ್ಟಣೆ ಮಲ್ತದಿತ್ತರು. ಪ್ರತಿಷ್ಠಾನದ ತಾಪಕಿರು ಅಂಚನೆ ಗುರಿಕಾರ್ಯರು ಪ್ರದೀಪ್ ಕುಮಾರ ಕಲ್ಕುರ, ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಸಂಘಟಕಿರು ಸುಧಾಕರ್ ರಾವ್ ಪೇಜಾವರ, ಪ್ರಸಂಗಕರ್ತೆಯರು ನಿತ್ಯಾನಂದ ಕಾರಂತ ಪೊಳಲಿ, ಜನಾರ್ದನ ಹಂದೆ, ಮಂಜುಳಾ ಶೆಟ್ಟಿ, ವಿಜಯಲಕ್ಷ್ಮಿ ಬಿ ಶೆಟ್ಟಿ ಪಾಲ್ದೆತ್ತೊಂದು ಕರಿದು ಪೋಯಿನ ಎಂ.ಆರ್. ಸಾಯಿನಾಥ್ ಬೊಕ್ಕ ಸರೋಜಮ್ಮಗ್ ಶ್ರದ್ಧಾಂಜಲಿ ನುಡಿ ನಮನ ಸಂದಾಯರು. ಕೇವಲ ಶಾಸ್ತ್ರೀಯ ಸಂಗೀತ ಅಲ್ಲ, ಆಗಿನ ಸಾರಸ್ವತ ಲೋಕದ ಪರಂಪರೆಗಳಲ್ಲಿ ಅಂಥ ಒಂದು ವಿಶಿಷ್ಟ ವ್ಯಕ್ತಿತ್ವದ ಸರೋಜಮ್ಮ ಇವತ್ತು ತುಂಬ ಪೂರ್ಣಾಯುಷ್ಯದೊಂದಿಗೆ ಆ ಹರಿಪಾದವನ್ನು ಸೇರಿದ್ದಾರೆ, ವೈಕುಂಠವಾಸಿಗಳಾಗಿದ್ದಾರೆ. ಅವರ ಆದರ್ಶ ಅಂತ ಹೇಳಿದರೆ ರಾಜಿ ಇಲ್ಲದಂಥ ಶೈಕ್ಷಣಿಕ ಸಾಧನೆಯೊಂದಿಗೆ ಸಾಧ್ಯ ಮಾಡಿಕೊಡುವಂಥ ಒಂದು ಆ ಹಿಂದಿನ ಗುರುಕುಲದ ಪರಂಪರೆಯ ಒಂದು ಶೈಕ್ಷಣಿಕ ಪದ್ಧತಿ. ಅದು ಶಾಸ್ತ್ರೀಯ ಸಂಗೀತಗಳಲ್ಲಿ, ಭರತನಾಟ್ಯಗಳಲ್ಲಿ ಖಂಡಿತವಾಗಿ ಇರಬೇಕಾದ
ಹಾಗೆ ಆ ನೆಲೆಯಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಪರವಾಗಿ ಮತ್ತು ಕಲ್ಪುರ ಪ್ರತಿಷ್ಠಾನದ ಪರವಾಗಿ ನಮ್ಮದು ಬಹಳ ಆತ್ಮೀಯ ನಂಟು. ಮೃದಂಗಕ್ಕೆ ಇನ್ನೊಬ್ಬರನ್ನು ಅವಲಂಬಿಸಿ ಕರೆದುಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಮಂಗಳೂರು ಆಕಾಶವಾಣಿಯ ಕಲಾವಿದರಾದಂಥ MR ಸಾಯಿನಾಥರು ಇದ್ದಾರೆ ಅಂತ ಹೇಳಿದರೆ ಮುಗಿಯಿತು. ಅದು ಚೆನ್ನೈಯಿಂದ ಓರ್ವ ದೊಡ್ಡದಾದಂಥ ವಿದ್ವತ್ ಪರಂಪರೆಯಿಂದ ಬಂದಷ್ಟೇ ಅಷ್ಟು ದೊಡ್ಡದಾದಂಥ ಸಾಧನೆಯೊಂದಿಗೆ ಶಕ್ತಿಯನ್ನು ಸಂಪಾದನೆ ಮಾಡಿದವರು. ಉದ್ಯೋಗಕ್ಕಾಗಿ ಸಂಗೀತಕ್ಕೆ ಹೋದವರಲ್ಲ, ಇಂಥದ್ದು ಕಲಾನಿಕೇತನದ ಸ್ಥಾಪನೆಯಲ್ಲೂ ಬಹಳ ಮಹತ್ವದ ಪಾತ್ರ ವಹಿಸಿದವರು. ಅವರು ಉಡುಪಿಗೆ ಹೋದರು, ಕಲಾವಿದರನ್ನು ರೂಪಿಸಿದರು. ಒಂದು ಜನರೇಷನ್ ರೂಪಿಸಿದ ಕಲಾ ಪೋಷಕಿ ಕಲಾವಿದೆ. ನಾವು ಮೋಹನ್ ರಾವ್, ಸರೋಜಮ್ಮ ಮೋಹನ್ ರಾವ್ ಹಾಗೆ ಹೇಳಬೇಕು, ಅದು ಇಬ್ಬರನ್ನು ನೆನಪಿಸಿ. ಮೋಹನ್ ರಾವ್ ಸ್ವಂತ ಹಾಡುಗಾರಲ್ಲ, ಎಷ್ಟು ಸೂಕ್ಷ್ಮ ಅಂದರೆ ಕಲೆಯನ್ನು ಗುರುತಿಸುವಲ್ಲಿ ಅಸಾಧ್ಯ ವಿಮರ್ಶಕರು. ಅವರನ್ನು ಬರೆಯದ ವಿಮರ್ಶಕರು ಅಂತ ಕೈಸಿಕೊಡ್ಬೇಕು ಹೇಳಿದ್ರು, ಅವಾರ್ಡ್ ಕೊಡಬೇಕು. ಬರೀಲಿಲ್ಲ ಅವರೇನು, ಎಂಥ ಕಲಾವಿದರ ಮೂಗು ಮುಖ ಕೇಳ್ತಿದ್ರು ನಿರ್ದಾಕ್ಷಿಣ್ಯ, ಸಜ್ಜನ ಮತ್ತು ಓಪನ್ ಹಾರ್ಟ್. ಅವರ ಮಕ್ಕಳು ನನ್ನ ಸ್ನೇಹಿತರು. ಒಡಿಪು ಜಿಲ್ಲೆ ಬ್ರಹ್ಮಾವರದ ಪೊಲೀಸ್ ಸ್ಟೇಷನ್ ಸುತ್ತುಡು ಜುಲೈ 14 ಉಪ್ಪಿನಕೋಟೆ ಮಿಲನ್ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ ವಿಶಾಲ ಗಾಣಿಗೆರೆನು ಕೆರ್ನ ಕೇಸುಡು ಆರೋಪಿಲೇನು ನಾಡುಪತ್ತಿನ ತನಿಖೆ ಕೂಟದ ಮಾತೆರೆಗ್ಲ ಉಮೇದು ಪಣವು ಕೊರ್ದು ಮೆಚ್ಚುಗೆ ತೆರಿಪಾದಿರು. ರಾಜ್ಯದ ಪೊಲೀಸ್ IG 50,000 ರೂಪಾಯಿ ಇನಾಮು ಘೋಷಣೆ ಮಲ್ತದಿತ್ತದು ಅವೆನು ಪಡ್ಡೈ ವಲಯದ IGP ದೇವಜ್ಯೋತಿ ರೇ ಪಟ್ಟಿಯರು. ಒಡಿಪು ಜಿಲ್ಲೆದ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಸುತ್ತುಡು ನಡೆತದಿನ ವಿಶಾಲ ಗಾಣಿಗೆರ್ನ ಕಿರ್ನ ಕೇಸ್ತ ತನಿಖೆಡು ಪಾಲ್ದೆತೊನ್ನ ಮಾತ ಅಧಿಕಾರಿ ಬೊಕ ಪೊಲೀಸರಿಗೂ ಉಮೇದು ಪಣವು ಕೊರ್ದು ಮೆಚ್ಚುಗೆ ತೆರಿಪಾಂಡು. ಜುಲೈ 14 ವಿಶಾಲ ಗಾಣಿಗೆರೆನು ಉಪ್ಪಿನಕೋಟೆದ ಮಿಲನ್ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ದ ಅಕ್ಲಿನ ವಾಸದ ಫ್ಲಾಟ್ ಸುಪಾರಿ ಕಿಲ್ಲರ್ಲು ಕಿರ್ದಿತ್ತೇರು. ಬಾರಿ ಚಾತುರ್ಪುಡು ಕಿರ್ನೆಡ್ದಾವ್ರ ಕೇಸನ್ನು ನಾಡ್ಪತ್ತರೆ ಕಷ್ಟ ಆದಿತ್ತಂಡು. ಸಾರ್ವಜನಿಕ ವಲಯಡು ಒಂದು ಬಾರಿ ಚರ್ಚೆಗಳ ಕಾರಣ ಆದಿತ್ತಂಡು. ಒಡಿಪು ಜಿಲ್ಲಾ SP ವಿಷ್ಣುವರ್ಧನ್ ಕೇಸ್ತ ತನಿಖೆಗೂ 4 ಕೂಟ ಕಟ್ಟಿದಿತ್ತರು. ತನಿಖೆದ ಕೂಟ ಉತ್ತರ ಪ್ರದೇಶದ ಗೋರಖ್ಪುರುಟು ಸ್ವಾಮಿನಾಥನ್ ನಿಷಾದನ್ನು ಪತ್ತಿ ನೀಡಿದ ಬೊಕ್ಕ ವಿಶಾಲ ಗಾಣಿಗೆರ್ನ ಕಂಡನಿ ರಾಮಕೃಷ್ಣ ಗಾಣಿಗೆನೆ ಕೆರಿಯರೆ ಸುಪಾರಿ ಕೊರ್ತಿನ ತೆರೆದು ಬೈದಂಡು. ಈ ಕೇಸ್ ನಾಡ್ಪತ್ತಿನ ಅಧಿಕಾರಿ ಬೊಕ್ಕ ಪೊಲೀಸರಿನ ಕೂಟಗೂ ಕರ್ನಾಟಕ ರಾಜ್ಯ DG ಬೊಕ್ಕ IGP ಆದಪ್ಪುನ ಪ್ರವೀಣ್ ಸೂದ್ 50,000 ರೂಪಾಯಿ ಉಮೇದು ಪಣವು ಘೋಷಣೆ ಮಲ್ತದಿತ್ತೇರು. ಅಂಚಾದ ಪಡ್ಡೈ ವಲಯದ IGP ದೇವಜ್ಯೋತಿ ರೇ ಪಣವು ಪುರಸ್ಕಾರ ಕೊರ್ದು ಮೆಚ್ಚುಗೆ ತೆರಿಪಾಯರು. ASP ಕುಮಾರಚಂದ್ರ, DYSP ಸುಧಾಕರ ನಾಯಕ್, ಬ್ರಹ್ಮಾವರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ, ಮಣಿಪಾಲದ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ, ಮಲ್ಪೆದ ಸರ್ಕಲ್ ಇನ್ಸ್ಪೆಕ್ಟರ್ ಶರಣ್ ಗೌಡ, ಕಾರ್ಲಾದ ಸರ್ಕಲ್ ಇನ್ಸ್ಪೆಕ್ಟರ್ ಸಂಪತ್ ಕುಮಾರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲೈನ ರಾಜಶೇಖರ ವಂದಳಿ, ಗುರುನಾಥ ಹಾದಿಮನಿ, ಮಧು, ಶ್ರೀಧರ್ ನಾಯಕ್, ರಾಘವೇಂದ್ರ, CDR ವಿಭಾಗದ ಶಿವಾನಂದ, ದಿನೇಶ್, ನಿತಿನ್ ಮೆಚ್ಚುಗೆ ಸಂದಾಯಿತಾಂಡು. ಸುರತ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗೂ ಒಟ್ಟು 20 ಬೇಲೆಗೂ ಮಂಜೂರಾದಿತ್ತದು ಅವೇಟು ಇತ್ತೆ 13 ಬೇಲೆಡು ಮಾತ್ರ ಉಳ್ಳೇರು. ಬಾಕಿ 13ಕ್ಕೆ ಭರ್ತಿ ಆತಜಿ. ಈ ಕೇಂದ್ರನು ಮಿತ್ತ ಮಟ್ಟಗೂ ಏರಾಯರೆ ದಾನೆ ಕ್ರಮದೆತ್ತೊಂದರೆಂದು ಸುರತ್ಕಲ್ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಕೇಂದ್ರ 6 ವಿಧಾನಸಭಾ ಅಧಿವೇಶನೋಡು ಪ್ರಶ್ನೆ ಪಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆ ಕುಡ್ಲಾ ತಾಲೂಕುದ ಸುರತ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರನು ಸಮುದಾಯ ಆರೋಗ್ಯ ಕೇಂದ್ರ ಅದು ಮಿತ್ತ ಮಟ್ಟಗೂ ಏರಾವನೆಕ್ ಎಂಚಿನ ಕ್ರಮ ದೆತ್ತೊಂದರೆಂದು ಸುರತ್ಕಲ್ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ವಿಧಾನಸಭಾ ಅಧಿವೇಶನೋಡು ಪ್ರಶ್ನೆ ಪಾಡ್ದಿರೋ. ಇತ್ತೆ ಸಮುದಾಯ ಆರೋಗ್ಯ ಕೇಂದ್ರಲಿಡು ಕರ್ತವ್ಯಗೂ ಸಂಬಂಧಪಟ್ಟದು ಉಪ್ಪುನ ಮಾನದಂಡದಂಚ ಸುರತ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಡು 20 ಬೇಲೆ ಮಂಜೂರಾದಿತ್ತದು 13 ಬೇಲೆ ಕಾರ್ಯಡುಂಡು. 13 ಬೇಲೆಗೂ ಭರ್ತಿ ಆವಡಾತೆ. ಸಮುದಾಯ ಆರೋಗ್ಯ ಕೇಂದ್ರಗೂ 4 ಜನ ತಜ್ಞರು, 6 ಜನ ನರ್ಸುಲು, ಎಕ್ಸ್ರೇ ತಂತ್ರಜ್ಞರು, ಆಫೀಸ್ ಮುಖ್ಯಸ್ಥರು, ಫಾರ್ಮಸಿಸ್ಟ್ ಇಂಚ ಪಾಕ ಬೇಲೆ ಖಾಲಿ ಉಂಡು. ಮುಲ್ಪ ಜನ ಹೆಚ್ಚಾದಿತ್ತದು ಸಮುದಾಯ ಆರೋಗ್ಯ ಕೇಂದ್ರನು ಮಿತ್ತ ಮಟ್ಟಗ ಏರಾವುಡೊಂದು ಶಾಸಕರು ಒತ್ತಾಯ ಮಲ್ತೆರು. ಸುರತ್ಕಲ್ ಸುತ್ತಮುತ್ತಡು ಮಲ್ಲ ಕೈಗಾರಿಕೆಲು ಕಾರ್ಯಡುಲ್ಲ. ದಾಲ ಅವಗಡ ಆಂಡ ದೂರದ ಊರಿಗೂ ಕೊನೋಡಾಪುಂಡು. ಅಂಚಾದ ಕೈತಲಡೆ ಉಪ್ಪುನ ಕೇಂದ್ರನು ಮಿತ್ತ ಮಟ್ಟಗೆ ಏರಾವುಡೊಂದು ವಿಧಾನಸಭಾ ಗುರಿಕಾರ್ಯರು ವಿಶ್ವೇಶ್ವರ ಹೆಗಡೆ ಕಾಗೇರಿಯರಿಗೂ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಒತ್ತಾಯ ಮಲ್ತಿರೋ. ಡಾಕ್ಟರ್ ಭರತ್ ಶೆಟ್ಟಿ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 997 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಕೇಳಿದೆ. ಡಾಕ್ಟರ್ ಏನಾದ್ರು ಕೇಳೋದಿದೆಯಾ ಸರ್? ಪರಿಶೀಲನೆಯಲ್ಲಿ ಉಂಟಂತ ಹೇಳಿದ್ದಾರೆ ಸಚಿವರು. ಅದು ಇದೊಂದು ಬಹಳ ಅಗತ್ಯವಾದ ಸರ್, ಹಲವಾರು ವರ್ಷಗಳಿಂದ ಇದು ಪರಿಶೀಲನೆಯಲ್ಲೇ ಉಂಟು. ಹಾಗೆ ಅಂದರೆ ಅದು ಭಾರಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ದೊಡ್ಡ ದೊಡ್ಡ ಕಂಪನಿಗಳಿರುವಂಥ ಏರಿಯಾ. ಇಲ್ಲಿ ಯಾವ ಮೆಡಿಕಲ್ ಇಂಜುರೀಸ್ ಆದರೂ ಸಹ ಇಮಿಡಿಯೇಟ್ ಆಗಿ
ಟ್ರೀಟ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಹಾಗೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಏನಾದರೂ ಮಾಡಿದರೆ ಸ್ವಲ್ಪ ಬರ್ನ್ ಇಂಜುರೀಸ್ ಅದು ಇದೆಲ್ಲ ನೋಡ್ಲಿಕ್ಕೆ ಆಗ್ತದೆ, ಸ್ವಲ್ಪ ಬೇಗ ಮಾಡಬೇಕಾಗ್ತದೆ ಸರ್, ಅದು ಅಷ್ಟೇ. ಓಕೆ. ಕುಡ್ಲಾ ಕೊಟ್ಟಾರ ಚೌಕಿ ಕೈತಲ್ದ ಹೋಟೆಲ್ ಒಂಜಿತ ಎದುರು ಗುರುವಾರ ರಾತ್ರಿ ಸಾರ್ವಜನಿಕ ಜಾಗೆಡು ಮೂವೇರು ಪರೊಂದು ಬೊಬ್ಬೆಪಾಡ್ನ ಬಗೆಟ್ಟು ಉರ್ವದ ಪೊಲೀಸ್ ಸ್ಟೇಷನ್ಗೂ ದೂರು ಪೋದಿತ್ತಂಡು. ಅಜಿತ್ ಕುಮಾರ್, ನಿತಿನ್ ಕುಲಾಲ್ ಬೊಕ್ಕ ವಿನೋದ್ ಕುಲಾಲ್ ಇಂಚ ಮೂವೇರಿನ ಪೊಲೀಸರು ಬಂಧನ ಮಲ್ತಿದರು. ಕುಡ್ಲದ ಕೊಟ್ಟಾರ ಚೌಕಿ ಕೈತಲ್ದ ಹೋಟೆಲ್ ಒಂಜಿತ ಎದುರು ಗುರುವಾರ ರಾತ್ರಿ ಸಾರ್ವಜನಿಕ ಜಾಗೆಡು ಪರೊಂದು ಒರಿಯ ಕೊರಿ ಬೊಬ್ಬೆ ಪಾಡೊಂದು ಇತ್ತಿನ ದೂರದ ಮಿತ್ತು ಉರ್ವದ ಪೊಲೀಸರು ಮೂವೇರೇನು ಪತ್ತದೇರು. ಅಜಿತ್ ಕುಮಾರ್, ನಿತಿನ್ ಕುಲಾಲ್ ಬೊಕ್ಕ ವಿನೋದ್ ಕುಲಾಲ್ ಬಂಧನ ಆಯ್ನ ಆರೋಪಿಲು. ಮೊಕ್ಕಲು ಬಿಯರ್ ಕುಪ್ಪಿ 11 ಸಾಮಾಜಿಕ ಅಂತರದಂತೆ ಅಪಾಯ ಉಂಡು ಮಲ್ಪುನಂಚಿನ ರೀತಿಡಿತ್ತಿನ ಬಗೆಟ್ ಮಾಹಿತಿ ಪೋಯಿನಂಚ ಪೊಲೀಸರು ಜಾಗೆಗೆ ಪೋದು ಅಕ್ಲಿನ ಸ್ವಾಧೀನಗುದ್ದೆತ್ತೊಂದು ಕೇಸ್ ಪಾಡ್ದೆರು. ಕುಡ್ಲದ ನೆಹರು ಮೈದಾನದ ಮಾರ್ಗುಲೆಡ್ ಗಾಡಿಲಿನ ಸಂಚಾರಗೂ ಸಂಬಂಧಪಟ್ಟದು ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಬದಲಾವಣೆ ಮಲ್ತದ ಆದೇಶ ಕೊಡ್ತೇರು. ಪೇಂಟದ ಕ್ಲಾಕ್ ಟವರ್ ದಲ್ಪೊಡ್ದು ಎಬಿ ಶೆಟ್ಟಿ ಸರ್ಕಲ್, ಸ್ಟೇಟ್ ಬ್ಯಾಂಕ್ ಕೈತಲ್ದ ಹ್ಯಾಮಿಲ್ಟನ್ ಸರ್ಕಲ್, ಅಲ್ಪೊಡ್ದು ರಾವೆನ್ ರಾವ್ ವೃತ್ತ ಬೊಕ್ಕ ಅಲ್ಪೊಡ್ದು ಕ್ಲಾಕ್ ಟವರ್ ಮುಟ್ಟದ ಮೈದಾನದ 4 ಮಾರ್ಗುಲು ನನ್ನ ಮಿತ್ತಗು ಒಂಜೇ ಮೇಕ್ ಸಂಚಾರ ಮಲ್ಪನ ಮಾರ್ಗುಲಾದ ಬದಲಾವಣೆ ಆತದ. ಕುಡ್ಲಾ ಮಹಾನಗರ ಪಾಲಿಕೆ ಸುತ್ತದ ಕ್ಲಾಕ್ ಟವರ್ ವೃತ್ತ, ಎಬಿ ಶೆಟ್ಟಿ ವೃತ್ತ, ಹ್ಯಾಮಿಲ್ಟನ್ ವೃತ್ತ ಬೊಕ್ಕ ರಾವೆನ್ ರಾವ್ ವೃತ್ತದ ಮಾರ್ಗುಲಿನ ಒಂಜೆ ಮೇಕ್ ಮಾತ್ರ ಪೋಪುನ ಮಾರ್ಗ ಅದು ಬದಲ್ತದ ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಗುರುವಾರ ಆದೇಶ ಪಿದಡ್ಪಾದಿರು. ಕ್ಲಾಕ್ ಟವರ್ ಸರ್ಕಲ್ ದಲ್ಪೊಡ್ದು ಎಬಿ ಶೆಟ್ಟಿ ವೃತ್ತ ಮುಟ್ಟ ಪೋಪುನ 550 ಮೀಟರ್ ಉದ್ದದ ಮೈದಾನ ಮಾರ್ಗ, ಎಬಿ ಶೆಟ್ಟಿ ವೃತ್ತೊಡ್ದು ಹ್ಯಾಮಿಲ್ಟನ್ ವೃತ್ತ ಮುಟ್ಟದ 250 ಮೀಟರ್ ಉದ್ದದ ಮೈದಾನ ಮಾರ್ಗ, ಹ್ಯಾಮಿಲ್ಟನ್ ವೃತ್ತೊಡ್ದು ರಾವೆನ್ ರಾವ್ ವೃತ್ತ ಮುಟ್ಟದ 250 ಮೀಟರ್ ಉದ್ದದ ಮೈದಾನ ಮಾರ್ಗ ಬೊಕ್ಕ ರಾವೆನ್ ರಾವ್ ವೃತ್ತೊಡ್ದು ಕ್ಲಾಕ್ ಟವರ್ ಮುಟ್ಟದ 450 ಮೀಟರ್ ಉದ್ದದ ಮೈದಾನ ಮಾರ್ಗುಲಿನ ಒಂಜೇ ಮೇಕ್ ಸಾಗುನ ಮಾರ್ಗ ಅದು ಘೋಷಣೆ ಮಲ್ತನು. ಈ ಮಾರ್ಗುಲೆಡು ಎದುರುಡ್ದು ಬರ್ಪುನ ಮಾತ ಗಾಡಿಲಿನ ಸಂಚಾರ ಬಂದ್ ಮಲ್ತದಳು. ಈ ಆದೇಶ ಮೀರ್ ನಕ್ಲಿನ ಮಿತ್ತು ಕಾನೂನು ಕ್ರಮ ಆದಿತ್ತುನುಂದು ಆದೇಶಡು ತೆರಿಪಾದಿರು. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿ. ಸಮಾಜಗೂ ಒಂಜಿ ದಿಕ್ಕು ತೋಜಾವುಡೊಂದು ನಾರಾಯಣ ಗುರುಕ್ಲಿನ ಸಾಮಾಜಿಕ ಚಿಂತನೆಲೆಗೆ ಒತ್ತು ಕೊರ್ನಾರು ದಾಮೋದರ್ ಆರ್ ಸುವರ್ಣರು. ಕುಡ್ಲಡು ನಾರಾಯಣ ಗುರು ಬರವು ಸಂಸ್ಥೆಲಿನ ತಾಪಕಿರ್ನ ದಿನಾಚರಣೆಡು ನಳಿನ್ ಕುಮಾರ್ ಕಟೀಲ್. ದಕ್ಷಿಣ ಕನ್ನಡ ಜಿಲ್ಲೆಡು ತಿರ್ಗಾಟ ಉದ್ಯಮದ ಮಾತಾ ಬುಳಿಚಲಿಗೂ ಯೋಜನೆ ತಯಾರಾತಂಡು ವಿಶೇಷವಾದ ಬೆಂಗರೆ ಅಭಿವೃದ್ಧಿಗೂ ಗುಮನ. ಕುಡ್ಲಡು ಪತ್ರಿಕಾ ಭವನದ ಪಾತ್ರ ಕತೆಟ್ಟು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ. ಬ್ರಹ್ಮಾವರದ ಉಪ್ಪಿನ ಕೋಟೆಡು ವಿಶಾಲ ಗಾಣಿಗೆರೆನ್ಗೆರ್ನ ಕೇಸಿನ ನಾಡುಪತ್ತಿನ ಪೊಲೀಸ್ ಕೂಟಗೂ ಮರ್ಯಾದಿ. ರಾಜ್ಯ ಐಜಿಪಿ ರೆಡ್ದು ತನಿಖೆದ ಕೂಟಗೂ 50,000 ರೂಪಾಯಿ ಇನಾಮು. ಒಡಿಪು ಗೀತಾಂಜಲಿ ಶಾಪರ್ ಸಿಟ್ಟಿದ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆಡ್ದು ಸೆಪ್ಟೆಂಬರ್ 30 ಮುಟ್ಟ ಹೆರಿಟೇಜ್ ವಜ್ರ ಬಂಗಾರ ಪದ್ದೆ ಪ್ರದರ್ಶನ ಬೊಕ್ಕ ಮಾರಾಟ ಮೇಳ. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನ ಎಲೆ ತೇ ಪುರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊನ್ಮೇಲೆ.